ಕಟಪಾಡಿ ಕಾಲು ಸಂಕದ ಅಳಿದುಳಿದ ಅವಯವಗಳ ಅವಶೇಷದ ಮೇಲೆ ಹರಸಾಹಸಪಟ್ಟು ದಹನಕ್ಕೆ ಪಾರ್ಥಿವ ಶರೀರ ಸಾಗಿಸಿದ ಘಟನೆ ನಡೆದಿದೆ. ಪಾಂಗಳಗುಡ್ಡೆ ತುಂಗ್ರಬೈಲಿನಲ್ಲಿ ಲಲಿತಾ ನಿಧನ ಹೊಂದಿದ್ದು, ಅವರ ಪಾರ್ಥಿವ ಶರೀರದ ಅಂತಿಮ ಪ್ರಕ್ರಿಯೆ ಕೋಟೆ ಗ್ರಾಮ ಪಂಚಾಯತ್ನ ರುದ್ರಭೂಮಿಯಲ್ಲಿ ನಡೆಸಲು ಈ ಹರಸಾಹಸ ನಡೆದಿದೆ. ಅಂದಾಜು 30 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದ್ದ ಈ ಕಾಲುಸಂಕ ಸಂಪೂರ್ಣ ಹದಗೆಟ್ಟಿದ್ದು, ದೈನಂದಿನ ಎಲ್ಲ ಕೆಲಸ ಕಾರ್ಯಗಳಿಗೆ ಅನಿವಾರ್ಯವಾಗಿ ಈ ಭಾಗದ ಜನತೆ ಇದೇ ಅಳಿದುಳಿದ ಕಾಲುಸಂಕವನ್ನ ಅವಲಂಬಿಸಬೇಕಾಗಿದೆ. ಕೈಪುಂಜಾಲು ಭಾಗದ ಸಮಸ್ತರಿಗೂ ಇದೇ ಕಾಲು ಸೇತುವೆ ಮುಖ್ಯ ಕೊಂಡಿಯ ರಸ್ತೆಯಾಗಿದೆ. ಪಾರ್ಥಿವ ಶರೀರವನ್ನ ಆಂಬ್ಯುಲೆನ್ಸ್ ಮೂಲಕ ಸ್ಮಶಾನಕ್ಕೆ ಸಾಗಿಸಲು ಬಹಳಷ್ಟು ಪ್ರಯಾಸ ಪಡುವಂತಾಯಿತು ಎಂದು ಸಮಾಜ ಸೇವಕ ಆಸ್ಟಿನ್ ಕೊಟ್ಯಾನ್ ಕಟ್ಪಾಡಿ ತಿಳಿಸಿದ್ದಾರೆ. ಏನಾದರೂ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತು ಸುಸಜ್ಜಿತ ಕಾಲು ಸೇತುವೆ ನಿರ್ಮಿಸಿ ತುಂಗ್ರಬೈಲು ಭಾಗದ ನಿವಾಸಿಗಳ ಸುಗಮ ಸಂಚಾರಕ್ಕೆ ಸುವ್ಯವಸ್ಥೆಯನ್ನು ಕಲ್ಪಿಸುವಂತೆ ನಾಗರಿಕರು ಆಗ್ರಹಿಸಿದ್ದಾರೆ.